ಮಿಯಾಪದವು ಶಾಲೆ ಅಧ್ಯಾಪಿಕೆ ಚಿಗುರುಪಾದೆ ನಿವಾಸಿ ರೂಪಶ್ರೀ ಬಿಕೆ ನಿಗೂಢ ಸಾವಿನ ಶಂಕೆಗಳು ಹೊಸ ತಿರುವನ್ನು ಪಡೆಯುತ್ತಿದೆ. ಅಧ್ಯಾಪಿಕೆಯ ಸಾವು ಕೊಲೆಯಾಗಿದೆ ಎಂದು ಆರೋಪಿಸಿ ಕುಟುಂಬ ಶ್ರೀಯ ವತಿಯಿಂದ ಚಿಗುರುಪಾದೆಯಿಂದ ಮಿಯಾಪದವು ತನಕ ಪ್ರತಿಭಟನಾ ಮೆರವಣಿಗೆ ನಡೆದು ಬಳಿಕ ವಿದ್ಯಾವರ್ಧಕ ಶಾಲಾ ಮುಂಭಾಗದಲ್ಲಿ ಧರಣಿ ನಡೆಸಿ ತನಿಖಾಧಿಕಾರಿಗಳು ಕೊಲೆ ಪ್ರಕರಣದ ಆರೋಪಿಯನ್ನು ಬಂಧಿಸುವಂತೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ. ಬಳಿಕ ವಿದ್ಯಾವರ್ಧಕ ಶಾಲಾ ಮುಂಭಾಗದಲ್ಲಿ ನಡೆದ ಧರಣಿಯನ್ನು ಲತಾ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಸಾವಿನಲ್ಲಿರುವ ನಿಗೂಢತೆಯನ್ನ ಬಹಿರಂಗಗೊಳಿಸಬೇಕು, ಸತ್ಯಾನ್ವೇಷಣೆ ನಡೆಸಬೇಕು ಮೊದಲಾದ ಬೇಡಿಕೆಯೊಂದಿಗೆ ಧರಣಿ ನಡೆಸಲಾಗಿದೆ. ಜನಪ್ರತಿನಿಧಿಗಳಾದ ಮಮತಾ ದಿವಾಕರ್, ಶೋಭಾ ಕುಂದರಿ ಶೆಟ್ಟಿ ಮೊದಲಾದವರು ಜಾಥಾಕ್ಕೆ ಮುಂದಾಳತ್ವವನ್ನ ನೀಡಿದ್ರು. ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ನಿಗೂಢತೆ ಎದ್ದು ಕಾಣುವುದಿಲ್ಲವಾದರೂ ಸಂಬಂಧಿಕರ ಹೇಳಿಕೆಯಲ್ಲಿ ಇದೊಂದು ವ್ಯವಸ್ಥಿತ ರೀತಿಯ ಕೊಲೆಯಾಗಿರುವ ಎಲ್ಲ ಲಕ್ಷಣಗಳು ಎದ್ದು ತೋರುತ್ತಿದೆ. ಪೊಲೀಸರಿಂದ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿಲ್ಲವಾದರೂ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ.